ಸಾವರ್ಕರನ್ನು ನಾವು ಇಷ್ಟರವರೆಗೆ ಎಲ್ಲಿಯೂ ಯಾವ ಇದರಲ್ಲೂ ನಾವು ಶಾಲೆಗಳಲ್ಲೆಲ್ಲ ನಾವು ನೋಡ್ತಾ ಇದ್ದೆವು. ಗಾಂಧಿ, ನೆಹರು, ಬಾಲಗಂಗಾಧರ್ ತಿಲಕ್, ವಲ್ಲಭಭಾಯ್ ಪಟೇಲ್, ಸರೋಜಿನಿ ನಾಯ್ಡು, ಅಬುಲ್ ಕಲಾಂ ಆಜಾದ್ನವರ ಭಾವಚಿತ್ರ ಬಿಟ್ಟು ಬೇರೆ ಯಾವ ಶಾಲೆಯಲ್ಲೂ ಸಹ ಭಾವಚಿತ್ರ ಇರಲಿಲ್ಲ. ಈಗ ಸರ್ಕಾರ ಯಾರ ಕಪಿಮುಷ್ಟಿಯಲ್ಲಿದೆಯೋ ಅವರ ನಾಯಕರ ಒಂದು ಭಾವಚಿತ್ರವನ್ನು ಅವರು ಹಾಕುವುದು ಅದೊಂದು ಅವರ ಆಸೆ. ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಿಂದೂ ರಾಷ್ಟ್ರ ಎಂಬ ಕಲ್ಪನೆ, ಜೈ ಹಿಂದೂ ರಾಷ್ಟ್ರ ಎಂಬ ಹಾಕಿದ ಬಗ್ಗೆ ನಮಗೆ ಅಭ್ಯಂತರ ಇದೆ. ಆದ್ದರಿಂದ ಇದನ್ನು ತೆರವುಗೊಳಿಸಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ತೇನೆ. ನಾವು ಪ್ರಯತ್ನ ಮಾಡ್ತೇವೆ, ಏಕೆಂದರೆ ಹೋರಾಟ ಮಾಡುವುದು ನಮ್ಮ ಸಂವಿಧಾನಬದ್ಧವಾದ ಹಕ್ಕು. ನಾವು ಹೋರಾಡ್ತೇವೆ, ನಾವು ಪ್ರತಿಭಟನೆ ಮಾಡುತ್ತೇವೆ. ನಮ್ಮಿಂದ ಆದಷ್ಟು ಸಾಧ್ಯವಾದಷ್ಟು ನಾವು ಇದರ ಬಗ್ಗೆ ನಾವು ಜನರಿಗೆ ಮನವರಿಕೆ ಮಾಡುತ್ತೇವೆ. ಇಷ್ಟು ದಿವಸ ಹೇಳಿ ನಾವು ಹೇಳುವುದಿಲ್ಲ, ಏಕೆಂದರೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡ್ತೇವೆ, ಅವರ ಆಫೀಸ್ನ ಎದುರು ಪ್ರತಿಭಟನೆ ಮಾಡುತ್ತೇವೆ, ಮತ್ತು ಜನರಿಗೆ ನಾವು ಮನವರಿಕೆ ಮಾಡುತ್ತೇವೆ, ಹಿಂದೂ ಸಹೋದರರಿಗೆ ಮನವರಿಕೆ ಮಾಡುತ್ತೇವೆ. ಏಕೆಂದರೆ ಹಿಂದೂ ರಾಷ್ಟ್ರ ಕಲ್ಪನೆ ಎಂದರೆ ಏನು, ಬರುವ ದಿವಸದಲ್ಲಿ ಹಿಂದೂ ರಾಷ್ಟ್ರ ಆದರೆ ಏನೆಲ್ಲ ಕಷ್ಟ ಉಂಟು, ಹಿಂದೂಗಳಿಗೆ ಎಷ್ಟು ಕಷ್ಟ ಉಂಟು, ಅದನ್ನು ನಾವು ಮನವರಿಕೆ ಮಾಡ್ತೇವೆ. ಈಗ ಕಾಂಗ್ರೆಸ್ನವರು ಸಹ ಇದರ ವಿರೋಧ ಖಂಡಿಸಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಸಹ ಹಿಂದೂಗಳು ಇದ್ದಾರೆ. ಇಂತಹ ಒಂದು ಈಗಿನ ಯುವಕರಿಗೆ ಮನವರಿಕೆ ಮಾಡುವುದೇ ಈ ಮಾಧ್ಯಮ, ನನ್ನ ಈ ಪತ್ರಿಕಾಗೋಷ್ಠಿಯ ನಮ್ಮ ಮುಖ್ಯ ಉದ್ದೇಶ. ಇದರಿಂದ ಜನರಿಗೆ ಒಂದು ತಿಳುವಳಿಕೆ ಆಗಲಿ ಹೇಳಿ ನಾನು ಹೇಳಬಯಸುತ್ತೇನೆ.